ಕೆಲವರು ಜಾಸ್ತಿ ನಾಟಿ ಕೋಳಿ ತುಂಬಾ ಇಷ್ಟಪಡ್ತಾರೆ ಅಂದು ಒಂಜಿ ಕಮೆಂಟ್ ಇಡು ತೆರಿಪಾಡತ್ತೆ ಕಾಂಪಿಟೇಷನ್ ಏರ್ ಕಾಂಪಿಟೇಷನ್ 10 ಇರ್ತುಕ ಕೋಳಿ ಹಿಡಿದ್ರು ಇಂಚಿನ ಸ್ಪೆಷಲ್ ಇರ್ನ ಚಿಕನ್ ಮಸಾಲಾ ಕೌಂಟ್ ಇದ್ದಂದೆ ಸ್ಪೆಷಲ್ ಅವರಿಗೂ ತಪ್ಪು ಪಾಡ್ಬಾ ಕೋಳಿ ಊರ್ದ ಕೋಳಿ ಫುಡ್ ಪಾಡಂಗಿಲ್ಲ ಫುಡ್ ಎಂಚಿನ ಬಾಜಿರಲ್ಲ ಬಾರ್ ಕೋಳಿ ಬೇಕಿದ್ರೆ ಕೊಡ್ತೇವೆ ನಾಟಿ ಕೋಳಿ ಇದು ಅದಕ್ಕೆ ಬಾಜಿರ ಮತ್ತೆ ಭತ್ತ ಫುಡ್ಡು ಆಗೋಣ ಕೋರಿ 11 ಕಾಂಪಿಟೇಷನ್ ಏರ್ ಕಾಂಪಿಟೇಷನ್ 10 ಇರ್ತುಕ ಕೋಳಿ ಹಿಡಿದ್ರು ಊರ್ದ ಕೋರಿದಾರ ನಾಟಿ ಕೋಳಿ ಚಿಕನ್ ಮಸಾಲ ಅಂತೆ ಇವತ್ತು ಅವರ ಸ್ಪೆಷಲ್ ನೋಡುವ ಇಂಚಿನ ಸ್ಪೆಷಲ್ ಇರ್ನ ಚಿಕನ್ ಮಸಾಲಾ ತಾರಯ ತೆಂಗಿನಕಾಯಿ ಸುಳಿತಾ ಇದ್ದಾರೆ 2 ತೆಂಗಿನಕಾಯಿ ಬೇಕು ದಪ್ಪ ಹಾಲಿಗೆ ಬೇರ್ಬಾರ್ದು ಅಲ್ಪನ ತೆಂಗಿನ ಹಾಲು ಹಾಕಿ ಮಾಡುವಂಥದ್ದು ಚಿಕನ್ ಮಸಾಲ ನಾಟಿ ಕೋಳಿ ಚಿಕನ್ ಮಸಾಲ ತಾರಾಯಿ ತೊಂದಲ್ಲರು ನಮಸ್ಕಾರ ಬಲ್ಲೆ ಎಲ್ರಿಗೂ ನಮಸ್ಕಾರ ಇವತ್ತೊಂದು ಸ್ಪೆಷಲ್ ಎಲ್ರಿಗೂ ನಮಸ್ಕಾರ ನಾಟಿ ಕೋಳಿಯ ಮಸಾಲ ಅದೆಲ್ಲ ಕ್ಲೀನ್ ಅಪ್ ಮಾಡ್ತಾ ಇದ್ದಾರೆ ಮಾಸ ಮೀಕಿ ಊರ್ದ ಕೋರಿ ಏರೆಗಾಡ್ಲ ಬೋಡ್ನಂಡ ಎಂಕ್ಲೆಲ್ಲ ಸಾಂಕನ ಕೋರಿನ ಕೊಪ್ಪ ಅದೇ ಏರೆಗೆ ಬೋಡಲ್ಲ ಎಂಕ್ಲೆಗೆ 12 ಎಂಕ್ಲು ಕೊಪ್ಪ ಒಂಜಿ ಕಮೆಂಟ್ ಇಡು ತೆರಿಪಾಡತ್ತೆ ಕೋರಿ ಏರೆ ಬೋಡು ಊರ್ದ ಕೋರಿ ಬೇತದಾಲ ಪಾಡುಜಿ ಬಾಜಿರಲ್ಲ ಬಾರ್ಲ ಪಾಡ್ದು ಎಂಕ್ಲು ಸಾಕುದಿನ ಕೋರಿ ಅದೇ ಎಂಕ್ಲೆ ಇಲ್ಲ ಅಂತಾನೆ ಈ ಊರ್ದ ಕೋರಿ ಕರೆಂಟ್ ಇಡ್ಲಾ ಕಿನ್ನಿ ದಾಲ ಇನ್ನು ಮಲ್ಪುಜ ನ್ಯಾಚುರಲ್ ಅದೇ ಯಾರಿಗಾದ್ರೂ ನಾಟಿ ಕೋಳಿ ಬೇಕಿದ್ರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಪ್ಯೂರ್ ನಾಟಿ ಕೋಳಿ ಅದಕ್ಕೆ ನಾವು ಭತ್ತ ಮತ್ತೆ ಬಾಜಿರ ಮಾತ್ರ ಹಾಕೋದು ಮನೆಯಲ್ಲೇ ಸಾಕ್ತೇವೆ ಮತ್ತೆ ಮರಿಗಳನ್ನ ಕರೆಂಟಲ್ಲಿ ಯಾವ್ದು ಸಹ ಇದು ಮಾಡೋದಿಲ್ಲ ನ್ಯಾಚುರಲ್ ಆಗಿ ಅದಕ್ಕೆ ಕಾವು ಕೊಟ್ಟು ಮರಿಗಳನ್ನು ಬಿಡ್ದು ಮಲ್ಲೆ ಅದು ಕಿನ್ನಿಲೇನು ಪೂರ ಬುಡ್ರಾನಾಗ ಆಲ್ರೆಡಿ ನಾವು ತೋರಿಸಿದ್ದೇವೆ ನಿಮಗೆ ಇದು ಕೋಳಿಗಳನ್ನು ನೋಡಿ ಬೇಕಿದ್ರೆ ಹೇಳಿ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಅದೇ ಎಡ್ಡೆ ಆತೆ ನಮ್ಮ ಫಾರ್ಮ್ ಕೋರಿ ಹಿಡ್ದು ಸರಿ ಫಾರ್ಮ್ ಕೋಳಿಗಿಂತ ಕೆಲವರು ಜಾಸ್ತಿ ನಾಟಿ ಕೋಳಿ ತುಂಬಾ ಇಷ್ಟಪಡ್ತಾರೆ ಅಂದು ಸರಿ ಬೇಕಿದ್ರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಇದು ನಮ್ಮ ಊರ್ದ ಕೋರಿ ಕಚ್ಕೊಂಡ್ಪುಗ ಸರಿ ಆಯ್ತು ಇದು ಮತ್ತೆ ಸಾಮಾನು ಕುದ್ಯದ ಮುಚ್ಚಿಲುಂಟು ಅವರು ನಾಟಿ ಕೋಳಿಗೆ ಮಸಾಲ ತೆಗಿತಾ ಇದ್ದಾರೆ ನೋಡುವ ಹೇಗೆ ಯಾವುದೆಲ್ಲ ಅಂತೇಳಿ
ಉದ್ದ ಮೆಣಸು, ಗಿಡ್ಡ ಮೆಣಸು, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ಸ್ವಲ್ಪ ಹುಳಿ, ಹುಣಸೆ ಹುಳಿ, ಬೆಳ್ಳುಳ್ಳಿ, ಕಾಯಿ ಮಿಂಚಿದ್ನಾಲು, ಟೊಮೆಟೊ, ಬೇವ್ರೆ, ನೀರುಳ್ಳಿ ಪೂರ ಪೊದುಪರುಂಡು, ಪೊತ್ತುದು ಪೂರ ಒಟ್ಟಿಗೆ ಕಡಕ, ಇದು ಮೆತ್ತೆ, ಜೀರಿಗೆ, ಕೊತ್ತಂಬರಿ. ಎಡಂಚು ಇದಕ್ಕೆ ಹಸಿಮೆಣಸು, ಟೊಮೆಟೊ, ನೀರುಳ್ಳಿ ಮತ್ತೆ ಬೇಸೊಪ್ಪು ಮತ್ತೆ ಬೆಳ್ಳುಳ್ಳಿ, ಇಷ್ಟನ್ನು ಈಗ ಇನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿ ಕಡಿಯುವಂಥದ್ದು. ಮತ್ತೆ ಸ್ವಲ್ಪ ಮೆತ್ತೆ, ಕೊತ್ತಂಬರಿ, ಜೀರಿಗೆ ಮತ್ತೆ ಸ್ವಲ್ಪ ಕಾಳು ಮೆಣಸು, ಚಕ್ಕೆ ಲವಂಗ ಹಾಕ್ಲಿಕ್ಕಿದೆ ಅದು ಕೂಡ. ಹಾ ಸರಿ. ಲವಂಗ, ಚಕ್ಕೆ, ಕೊರಂಟು ಒಂಚೂರು, ಸ್ವಲ್ಪ ಚಕ್ಕೆ, ಲವಂಗ ಮತ್ತೆ ಸ್ವಲ್ಪ ಇದು ಯಾವುದು ಗೋಡಂಬಿ, ಇದನ್ನೆಲ್ಲ ಈಗ ಫ್ರೈ ಮಾಡ್ಲಿಕ್ಕೆ ಉಂಟು ಎಣ್ಣೆಯಲ್ಲಿ. ಬಾನಲ್ಲಿ ಇಟ್ಟಿದ್ದಾರೆ. ಸರಿ, ಇನ್ನೇನು ಎಣ್ಣೆ ಮಾಡ್ತಾರಾ? ಹಾಕಿದ್ದಾರೆ ಅವರು. ನೀರುಳ್ಳಿ ಪಾಡ್ದೆ. ಸರಿ, ಪೂರ ಒಟ್ಟಿಗೆ ವಾತಲ ಪಾಡ್ದೆ. ಸರಿ, ಕಾಯಿ ಎಲ್ಲ ಒಟ್ಟಿಗೆ ಹಾಕಿ ಫ್ರೈ ಮಾಡ್ತಾ ಇದ್ದಾರೆ. ನೆಲ್ಲು ಬುಕ್ಕ ಮಾಡಿದ್ದು ಒಂಚೂರು ಕ್ಯಾಶ್ ಮಾತ್ರ ಮತ್ತೆ ಹಾಕ್ತಾ ಇದ್ದಾರೆ. ನಾವು ಬುಕ್ಕ ಖರ್ಚು ಅಂದ ಬುಕ್ಕ ಪಾಡ್ದೆ. ಸರಿ, ಕಾಯಿ ಬುಕ್ಕ ಒಳ್ಳೆ ಫ್ರೈ ಮಾಡಿ ಆದ ನಂತರ ನೆಕ್ಸ್ಟ್ ಇದಕ್ಕೆ ಗೋಡಂಬಿ, ಚಕ್ಕೆ, ಲವಂಗವನ್ನು ಮತ್ತೆ ಹಾಕುವ. ಸರಿ, ಒಂದು ನಮೂನೆ ಕಲ್ಲರ್ ಬರುವುದು. ಅದೇ ಕೆಂಪು ಕಲ್ಲರ್ ಬರ್ತದೆ, ಒಂದು ಕಲ್ಲರ್ ಬರ್ತದೆ. ಸರಿ, ಮಂಜಾಲ ನೆಕ್ಕೆ ಮಾಡ್ತಾನೆ. ಒಂಚೂರು ಕಾಯಿನಾಗ ಬುಕ್ಕ ಮಂಜಾಲ ಮಾಡ್ತಾನೆ. ಮತ್ತೆ ಸ್ವಲ್ಪ ಫ್ರೈ ಆದ ನಂತರ ಅರಿಶಿಣ ಹಾಕ್ಲಿಕ್ಕೆ ಉಂಟು, ಇದಕ್ಕೇನೆ ಹಾಕುವಂಥದ್ದು. ಒಂಚೂರು ಬೇಯನೆ ಕಾಯಿ ಫ್ರೈ ಮಾಡುವ. ಲವಂಗ, ಚಕ್ಕೆ ಪಾಡ್ಕನಿಕ್ಕೆ. ಸರಿ, ಇದು ಚಕ್ಕೆ, ಲವಂಗ ಮತ್ತೆ ಗೋಡಂಬಿ ಹಾಕಿದ್ದಾರೆ ಈಗ. ಒಂಚೂರು ಬೆಚ್ಚಂಡ ಯಾರು. ಸರಿ, ಅರಿಶಿಣ ಕೂಡ ಹಾಕ್ತಾ ಇದ್ದಾರೆ. ಏತು ಕೋರಿ ಉಂಡಾಯ್ತು? 1.5 kg ನಾವು ಮಸಾಲ ರೆಡಿ ಮಾಡ್ತಾ ಇದ್ದೇವೆ. ನಾಟಿ ಕೋಳಿ ಅದು ನಮ್ಮ ಮನೆಯಲ್ಲಿ. ಈಗ ಎಲ್ಲವನ್ನು ಹಾಕಿ ಒಟ್ಟಿಗೆ ಹಾಕಿ ಕಡಿಯುವಂಥದ್ದು. ಇದು ಮೆಣಸು ಕೂಡ ಹಾಕುವಂಥದ್ದು, ಅದಕ್ಕೆ ಒಟ್ಟಿಗೆ ಹಾಕುವ. ಸ್ವಲ್ಪ ಸ್ವಲ್ಪ ಆಲ್ರೆಡಿ ನಾವು ಮೆಣಸನ್ನು ಫ್ರೈ ಮಾಡಿದ್ದೇವೆ. ಸರಿ, ಎಲ್ಲ ಒಟ್ಟಿಗೆ ಹಾಕಿ ಕಡಿಯುವಂಥದ್ದು. ಯಾಕೆಂದ್ರೆ ನಾವು ಇದು ತೆಂಗಿನ ತುರಿ ಹಾಕುದಿಲ್ಲ, ತೆಂಗಿನ ಹಾಲು, ದಪ್ಪ ಹಾಲು, ಅದನ್ನು ಮತ್ತೆ ನಾವು ತೋರಿಸ್ತೇವೆ. ಇದನ್ನು ಒಟ್ಟಿಗೆ ಕಡೆಯುವ. ಪೈ ಪೈ ಅಡಿಗೆ ಕೋಣೆ ಮಾತ್ರ ದೂರ ಉಂಟು. ಸರಿ, ಸಣ್ಣ ಅವಳತೆ, ತುಂಬಾ ನೈಸ್. ಮಣ್ಣದ ಬಿಸಲ ದೀಪರ, ಮಣ್ಣದ ಬಿಸಲ ದಿಕ್ಕ. ಸರಿ, ಐಕ್ ಒಗ್ಗರಣೆ ಪಾಡ್ದು ಬಿಯ್ಯರ್ ದಿಕ್ಕ. ಮಣ್ಣಿನ ಪಾತ್ರೆ ಇಟ್ರು, ಇನ್ನು ಒಗ್ಗರಣೆ ಕೊಡ್ಲಿಕ್ಕೆ ಉಂಟು. ಅದಕ್ಕೆ ಒಗ್ಗರಣೆ ದೀದು ಎಣ್ಣೆ ಹಾಕುವೆ. ನಾವು ತೆಂಗಿನ ಎಣ್ಣೆ ಯೂಸ್ ಮಾಡ್ತಾ ಇದ್ದೇವೆ ಇಲ್ಲಿ. ನೀರುಳ್ಳಿ ಪಾಡ್ಕ. ಸರಿ, ನೀರುಳ್ಳಿ ಬೇವರೆಲ್ಲ ಪಾಡ್ಕ. ನೀರುಳ್ಳಿ ಕೂಡ ಹಾಕ್ತಾ ಇದ್ದಾರೆ ಅವರು, ನೋಡ್ಬೋದು. ಮತ್ತೆ ಕರಿಬೇವು, ಬೇವ್ರೆ ಪಾಡ್ಕ. ಎಡ್ಡೆ ಕಾಯಿನಾಗ ಒಂಚೂರು ಕಲರ್ ಚೇಂಜ್ ಆದಾಗ ಇದು ಪಾಡ್ಕ. ಚೆನ್ನಾಗಿ ಫ್ರೈ ಆಗ್ಬೇಕು. ಈಗ ಫುಲ್ ಚೇಂಜ್ ಆಗ್ಬೇಕು ಕಲರ್ ಚೇಂಜ್ ಆಗುದು. ಮಂದ ಬಿಸಲೆ ಇಂಟಿಲ್ಲ ಶಬ್ದ ಹಾಕೊಂಡು ಮಂದ ಬಿಸಲೆ ಒಂಜಿ ಊರ್ದ ಕೋರಿ ಮಲ್ಪುಗ ರುಚಿ ಆತ ಅಂದೆ. ಕಪ್ಪು ದಿಜ್ಜಿ ಅವಡ್ದು ಒಂಚೂರು ಕಲರ್ ಚೇಂಜ್ ಆಂಡ ಯಾವ ಕೋರಿ ಪಾಡ್ಗ ಕಲರ್ ಚೇಂಜ್ ಆಯ್ತು. ಕಲರ್ ಚೇಂಜ್ ಆಗ್ತದೆ. ಈಗ ಅದಕ್ಕೆ ಪಾಡ್ಗ ತೊಳೆದಿಟ್ಟಂತಹ ಚಿಕನ್ ಹಾಕುವ.
ಕಡೆ ಯಾರು ಪಾಡ್ತದೆ ಕೋರಿ ಪಾಡ್ಕ ಹಾಂ ಸರಿ ಊರ್ದ ಕೋರಿ ಕೈಗೆ ಪಾಡ್ಕ ನೀರು ಪುಂಟಾಡಾಯ್ತಾ ನೀರು ಅವಡಾಯ್ತು ದೆಕ್ಕದ್ರ ನೀರು ಇಪ್ಪಡತ ನಮ್ಮ ಅಂದು ಆ ನೀರು ಪುಂಟು ದೆಪ್ಪಡು ತನ್ನೊಂದು ದೀನಾಡಿ ನೀರು ಹಾಕುದಕ ಅದು ದೆಕ್ಕದ್ರ ನೀರು ಪುಂಟಾನೆ ಸೌಂಡ್ ಇದ್ದಂದೆ ಮಿಕ್ಸ್ ಅಪ್ ಮಲ್ತೀನಿ ಸರಿ ಹಾಂ ಉಪ್ಪು ಪಾಡುವಾರಾ ಎದ್ದು ಮಾಡು ಅದು ಪಾಡ್ನಾಡಿ ಅಲ್ಲಿ ತೈತು ಉಪ್ಪು ಪಾಡ್ಬೆ ಸರಿ ಬೊಕ್ಕ ತೂದು ಪಾಡ್ನಾಡಿ ರುಚಿಗೆ ತಕ್ಕ ಉಪ್ಪು ಇತ್ತ ಆತೆ ಪಾಡೋಡು ಬೊಕ್ಕ ನಕ್ಕಿ ಎತ್ಕೊಡು ಆತು ಸರಿ ಬೇಯ್ತಿನ ಸಿಕೆ ಬರ್ತದೆ ಅಲ್ಲ ಸರಿ ಸಿಕೆ ಬರ್ತದೆ ತಗೊಳ್ಳಿ ಚಿಕ್ಕ ಬರೋದು ಇದೆ ಸಿಕೆ ಬರ್ತದೆ ಎರಡು ಬೇಯ್ತಿದ್ದಿ ಗಟ್ಟಿ ಇದೆ ಊರ್ದ ಕೋರಿ ಅಂತ ಗಟ್ಟಿ ಆತ ಆ ಕೋರ್ತದ್ಲೆಕ್ಕ ಬೇಯ್ಬಿಟ್ಟು ಅದು ಬೇಯ್ಯರುಂಡು ಈತ ಪೇಸ್ಟ್ ಅಂಡತ್ತೆ ಈ ತಾಂಡೆ ಮಸಾಲ ರೆಡಿ ಆಗಿದೆ ನೋಡ್ಬೋದು ನೋಡಿ ಈ ತರ ಪೇಸ್ಟ್ ಆಗಬೇಕು ಈಗ ಇದನ್ನ ಇದಕ್ಕೆ ಹಾಕುವ ಮಾಡ್ಬೆ ಹಾ ಇನ್ನು ಇದಕ್ಕೆ ತೆಂಗಿನ ಹಾಲು ಹಾಕ್ಲಿಕ್ಕೆ ಉಂಟು ತಾರದ ಪೇರು ಪಾಡ್ದ ಮಸಾಲದಲ್ಲಿ ಇನ್ನು ಸ್ವಲ್ಪ ಬೇಯಲಿಕ್ಕೆ ಬಿಡಬೇಕು ಉಪ್ಪು ಖಾರ ಎಲ್ಲ ಹಿಡಿಬೇಕು ಅದೇ ಬಿಡೋದು ಹ್ಞೂ ಅಡಿ ಒತ್ತರ ಕುಂಚಿನ ಉಪ್ಪು ತುಕ್ಕ ಒಂಚೂರು ಸರಿ ಉಪ್ಪು ತೂಲೆ ಚಪ್ಪೆನಾ ಹೂವು ಕುಂತಲ ಅಂಚೆ ಮಿತ್ತೂರ್ದು ಪಾಡ್ಲೆಗೆ ಕಜುಪು ಜಾಡು ನನ್ನ ಪೇರು ಮೈಪರುಂಡು ಏತು ತಾರ ಇದ ಪೇರು ತೊಂದರೆ ನೆಕ್ ರಡ್ ದಿಂಜೆತ್ತನ ದಿಂಜಬೋಡು ದಿಂಜಬೋಡು ನಾಂಡ ಅಂಚ ಎರಡು ತೆಂಗಿನ ಕಾಯಿಯ ಹಾಲು ತಗೊಂಡಿದ್ದೇವೆ ನಾವು ಬೇಕಿದ್ರೆ ನಿಮಗೆ ತೆಂಗಿನಕಾಯಿ ಹಾಲು ಹಾಕದೇನೆ ಕೂಡ ಹಾಗೇನೆ ತಿನ್ಬಹುದು ನಾವಿಲ್ಲಿ ತೆಂಗಿನ ಹಾಲು ಹಾಕ್ತಾ ಇದ್ದಾರೆ ಪೇರು ಮೈಪೆ ದಪ್ಪ ಹಾಲು ತೆಲು ಹಾಲಲ್ಲ ನಾವು ಬೊಕ್ಕ ಕಮ್ಮಂದು ಅಣ್ಣನ ಬಜಿ ನೀರು ಹಾಕ್ನತ ತೆಲ್ಪಾರಲ್ಲಿ ಆತ ಅಂದು ಐಕ್ ದಪ್ಪ ಪೇರು ತೆಪ್ಪೋಡು ಇನ್ನು ಕುದಿಬೇಕದು ಕುದ್ದಿಡು ಎಡ್ಡೆ ಕುದ್ದಿಡು ಕೋರೊಟ್ಟಿಗೆ ದೋಸೆಗೆ ರೈಸಿಗೆ ಚಿನೆಕ್ಲ ಹಾಪುಣು ಕುದಿಪುಡು ಕುದಿಕೊಂಡು ಹಾಡತ್ತೆ ಬೇಯ್ತು ಬೇಯರ್ಲ ಬೇಯ್ತೊಂದು ಬರ್ತದೆ ನಾನು ಒಂಜಿ ಚೂರು ಕುದಿ ಹೂರಾಡ ತನ್ನವು ತಾರಾಯಿ ಇಂದಾತ ಅಂದು ಹಾಂ ಮಲ್ಲೆಜ್ಜಿ ಬಚ್ಚನೆ ಕಾಪುನು ಕೋರ್ದ ಕಜಿಪು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದಾರೆ ನೋಡ್ಬೋದು ಗುಜು ಗುಜು ಅಂತ ಹೇಳಿ ಕುದಿತಾ ಉಂಟು ಕೊದ್ದಿದ್ದಲ್ಲ ಕೊದ್ದಿರ್ಲ ಕೊದ್ದಿದ್ದು ಬೇಯ್ತದೆ ನಾನು ಕೊತ್ತಂಬರಿ ಸೊಪ್ಪು ಹಾಡಿದ ಜಾಪುಣ ಆಯ್ತು ಇನ್ನು ಅದು ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನು ನಾವು ಇದು ಮಾಡ್ತೇವೆ ತೆಗೆದು ಕೆಳಗಿಡ್ತೇವೆ ಸಾಕು ಜಾಪುಣ ಸರಿ ತಡೆಯದಿರಿಜ್ಜ ಅರೆ ಪತ್ತು ದುಂಡತ ಚೂರು ನಮ್ಮೊಂಜಿ ಕ್ರಮೊಂಜಿ ಉಂಡು ತಡ್ಡೆ ನಾಂಡದು ಅಂತ ದೀಪ ಹಿರಿಯರಿಗೆ ಇಡುವಂತ ಒಂದು ಕ್ರಮ ಫಲ ಕೋರಿ ಎತ್ಕೊಂತಿಲ್ಲ ದೀಪ ತನಮ್ಮ ಅಂದೆ ಅಂಚ ದೀಪ ಏನಾದ್ರೂ ಒಳ್ಳೆ ಪದಾರ್ಥ ಮಾಡಿದ್ರೆ ಮೀನು ಕೋರಿ ಮಂತಂದ ದೀಪ ತನಮ್ಮ ಇಡ್ತೇವೆ ಹಿರಿಯರಿಗೆ ನೆನಪಿಗೋಸ್ಕರ ಸರಿ
ಮತ್ತೆ ನಮ್ಮ ರಡ್ಡುವನ ಮಾಡ್ತಾ ಇದ್ದೇವೆ. ಆಗ್ತಾ ಇದ್ದಾರೆ. ಲೇಟ್ ಆಗಿ ಎಲ್ಲ ಆಗುವಾಗ ಇಷ್ಟೊತ್ತಾಯ್ತು. ಜೋರು ಹಸಿ ಆಗ್ತಾ ಉಂಟು. ಸರಿ, ಊಟ ಮಾಡ್ತಾ ಇದ್ದೇವೆ. ಎಂಚಾತ ನಂದು ಪಲ್ಲೆ ಬೆಚ್ಚನ ಉಪ್ಪುಲ ಕಜಪುಲ ಶೋಕಾಪುಂಡ ಒಳ್ಳೇದಾಗ್ತದಂತೆ. ಪೀಸ್ ಒಂಚೂರು ತಾರ ಎಲ್ಲ ಮಾಡೋಲಿ ಬೇರೆ ಮೈಕ್ ಕೊಡ್ದಿಚ್ಚಿ ನಿಕ್ಲು ಅವರ ಟ್ರೈ ಮಲ್ಪಡತ್ತೆ ಮಕ್ಕಳು ಈ ಮಸಾಲಾನು ಅದೇ ಕಮೆಂಟ್ ಇಡ ತಿರುಪಾಲೆ ಕಮೆಂಟಲ್ಲಿ ನಮಗೆ ತಿಳಿಸಿ. ನೀವು ಕೂಡ ಈ ರೆಸಿಪಿಯನ್ನು ಒಮ್ಮೆ ಟ್ರೈ ಮಾಡಿ. ಬೇತ ಕೋರಿಗ್ಲ ಹಿಂದೆ ಮಸಾಲಾನು ಮಲ್ಪೊಲಿ ಅತ್ತೆ ಸರಿ. ಪೀಸ್ ಮತ್ತೆ ಎಂಚುಂಡು ತೋಷ್ಪ ಅವರ ಬೆಚ್ಚುಂಡು ಬಿಸಿ ತಿನ್ಲೆ 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 ಬೇಯ್ದನು. ಸರಿ, ಈ ವಿಡಿಯೋನ ಮೂಲೆ ಮುಗಿಪಾವ. ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇವೆ. 2 ಊಟ ಮಾಡ್ತೇವೆ ನಾವು. ಸರಿ, ಸರಿ.